ಸಾವಿರಾರು ಮಂದಿ ಭಾಗವಹಿಸುವ ಕಾಪು ಕೈಪುಂಜಾಲಿನ ಸಮುದ್ರ ಕಿನಾರೆಯಲ್ಲಿರುವ ಸೈಯದ್ ಅರಬಿ ವಲಿಯುಲ್ಲಾ ಅವರ ಈ ವರ್ಷದ ಸಫರ್ ರಿಜಾಯತ್ಗೆ ಉರುಸ್ ಕೋವಿಡ್-19 ಹಿನ್ನೆಲೆಯಲ್ಲಿ ಈ ಬಾರಿ ಅಕ್ಟೋಬರ್ 6ರಂದು ಸಾಂಕೇತಿಕವಾಗಿ ನಡೆಯಲಿದೆ ಎಂದು ಕಾಪು ಪೊಲಿಪು ಜಾಮಿಯಾ ಮಸೀದಿಯ ಕಾರ್ಯದರ್ಶಿ ಅಬ್ದುಲ್ ಹಮೀದ್ ಮಾಸ್ಟರ್ ಅವರು ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಸಾವಿರಾರು ಮುಸ್ಲಿಂ ಮತ್ತು ಹಿಂದೂ ಬಾಂಧವರು ಸೌಹಾರ್ದತೆ ಮತ್ತು ಭಕ್ತಿಭಾವದಿಂದ ಭಾಗವಹಿಸುವ ಈ ಕಾರ್ಯಕ್ರಮ ಈ ಬಾರಿ ಸರ್ಕಾರ ಸೂಚಿಸಿರುವ ಕೋವಿಡ್-19 ಮಾನದಂಡಗಳನ್ನು ಅನುಸರಿಸಿಕೊಂಡು ಸರಳವಾಗಿ ನಡೆಯಲಿದೆ. ಸೀಮಿತ ಜನರಿಗೆ ಮಾತ್ರ ಭಾಗವಹಿಸಲು ಅವಕಾಶವಿರುವುದರಿಂದ ಕಾಪು ಪೊಲಿಪು ಜಾಮಿಯಾ ಮಸೀದಿಯ ಜಮಾತರಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. 10 ವರ್ಷ ವಯಸ್ಸಿನ ಕೆಳಗಿನ ಮಕ್ಕಳು ಹಾಗೂ 60 ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ಭಾಗವಹಿಸಲು ಅವಕಾಶ ಇಲ್ಲ ಎಂದು ತಿಳಿಸಿದ್ದಾರೆ. ಚಿಕ್ಕ ಮಕ್ಕಳು ಮತ್ತು ಹೆಚ್ಚು ಪ್ರಾಯದವರು ಬರಬಾರದು. ಜಿಯಾರತ್ ಆದ ಕೂಡಲೇ ಅಲ್ಲಿಂದ ಹೊರಟು ಹೋಗಬೇಕು. ಗುಂಪು ಗುಂಪಾಗಿ ಅಲ್ಲಿ ಮಾತನಾಡಬಾರದು ಎಂಬುದಾಗಿ ಪುನೊಮ್ಮೆ ಎಚ್ಚರಿಸ್ತಾ ಇದ್ದೇನೆ. ಆ ಮೂಲಕ ಇದಕ್ಕೆ ನಾನು ಹೇಳುವಂಥ ವಿಚಾರ ಅಭಿವೃದ್ಧಿ ಆಗ್ತಾ ಬಂದಿದೆ. ನಾನು ಹೇಳಿದ ಪ್ರಕಾರ ಮೊದಲಿಗೆ 1 ಡೇ ಗಂಜಿ ಮಾಡಿದಂಥ ಸಮಯ ನಂತರ ಜಾಸ್ತಿ ಆಗ್ತಾ ಹೋಗಿ ಕೊನೆಗೆ 75 ಡೇಗಷ್ಟು ಗಂಜಿ ಮಾಡುವಂತಾಯಿತು. ಅದೇ ರೀತಿಯಲ್ಲಿ ಪೊಲಿಪು ಜಾಮಿಯಾ ಮಸೀದಿಗೆ ಸೀಮಿತವಾಗಿದ್ದಂಥ ಆ ಜಿಯಾರತ್ ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆ ಬಿಟ್ಟು ಹೊರಬಿದ್ದ ಜಿಲ್ಲೆಯವರು ಬರುವಂತಾಯಿತು. ನಿನ್ನೆ ಅವರು ಸಾಗರದಿಂದ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಅದು ಕೈಪುಂಜಾಲ ಜಿಯಾರತ್ ಯಾವಾಗ ಎಂಬುದಾಗಿ ಹೇಳಿದ್ರೆ ಅಷ್ಟು ಕೂಡ ಪ್ರಖ್ಯಾತವಾಗಿದೆ. ಅದು ಯಾಕೆ ಆಯಿತು ಅಂತ ಹೇಳಿದ್ರೆ ಅಲ್ಲಿಯ ದರ್ಗಾದ ಕರಾಮತ್ ಅಂದರೆ ಅಲ್ಲಿ ಕರಾಮತ್ ಹೇಳ್ತಾರೆ, ಅದನ್ನು ಆ ಪ್ರಕಾರ ಆಯಿತು ಅಂತ ಹೇಳ್ಬೋದು. ಕಾಪು ಕೈಪುಂಜಾಲ್ ಅರಬಿ ವಲಿಯುಲ್ಲಾ ಅವರ ದರ್ಗಾದ ಸಫರ್ ಜಿಯಾರತ್ ಸಮಾರಂಭ ಕೈಪುಂಜಾಲ್ನಲ್ಲಿ ಅದು ತಾರೀಕು 6-10-2021 ಬುಧವಾರದಂದು